ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಾನಿಗ ಯಾವ ರೀತಿ ದೈವತ್ವವನ್ನು ಪಡೆಯುತ್ತಾಳೆ ಎನ್ನುವ ಕಥೆಯನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಇಂದಿನ ಕಾಲದಲ್ಲಿ ರಾಜರ ಆಸ್ಥಾನದಲ್ಲಿ ಬಿಲ್ವಿದ್ಯೆಯಲ್ಲಿ ಚಾಣಕ್ಯರಾಗಿದ್ದ 7 ಜನ ವೈದ್ಯರು ಕಾಡು ಮೃಗಗಳ ಹಾವಳಿ ಜಾಸ್ತಿಯಾದಾಗ ಆಸ್ಥಾನದ ಪರವಾಗಿ ಬೇಟೆಯನ್ನಾಡಲು ಹೋಗುತ್ತಿದ್ದರು. ಅವರ ಸಹಾಯಕರಾಗಿ 7 ಜನ ಮುಗೇರರು ಕೆಲಸ ಮಾಡುತ್ತಿದ್ದರು. ಒಂದು ಬಾರಿ ಇವರು ಬೇಟೆಯಾಡಲು ಹೋದಾಗ ಆ 7 ಜನ ಮುಗೇರರ ತಂಗಿ ಮಾನಿಗ ಕೂಡ ಹಠ ಮಾಡಿ ಅವರ ಜೊತೆ ಕಾಡಿಗೆ ಹೋಗುತ್ತಾಳೆ. ಮಾನಿಗ ಸಹ ಬಹಳ ಶಕ್ತಿಶಾಲಿ ಹಾಗೂ ಮಂತ್ರವಿದ್ಯೆಯನ್ನು ತಿಳಿದ ಹೆಣ್ಣಾಗಿದ್ದಳು. ಮಾನಿಗ ತನ್ನಲ್ಲಿದ್ದ ಸಣ್ಣ ಗೆಜ್ಜೆ ಕತ್ತಿಯನ್ನು ಸೊಂಟದಲ್ಲಿ ಸಿಕ್ಕಿಸಿಕೊಂಡು ಅಣ್ಣಂದಿರ ಜೊತೆ ಬೇಟೆಯಾಡಲು ಕಾಡಿಗೆ ಹೋಗುತ್ತಾಳೆ. ಬೇಟೆಯಾಡಿ ಎಲ್ಲರೂ ವಿಶ್ರಾಂತಿ ಪಡೆಯುತ್ತಿರುವಾಗ ಪಕ್ಕದಲ್ಲಿದ್ದ ಬಾವಿಯಿಂದ ಯಾರೋ ಸಹಾಯಕ್ಕಾಗಿ ಬೇಡುತ್ತಿರುವ ಸ್ವರ ಕೇಳಿ ಎಲ್ಲರೂ ಆ ಕಡೆ ಹೋಗುತ್ತಾರೆ. ಬಾವಿಯ ಒಳಗಡೆ ಇದ್ದವನಲ್ಲಿ ನೀನು ಯಾರೆಂದು ಕೇಳಿದಾಗ ತಾನು ಬಬ್ಬು, ತನ್ನನ್ನು ಬುದ್ಧಿವಂತ ಎನ್ನುವವನು ಉಪಾಯದಿಂದ ಬಾವಿಯೊಳಗೆ ಇಳಿಸಿ ನಂತರ ಬಾವಿಯನ್ನು ಕಲ್ಲಿನಿಂದ ಮುಚ್ಚಿ ಹೋಗಿರುವುದಾಗಿಯೂ ತನ್ನನ್ನು ಹೇಗಾದರೂ ಮಾಡಿ ಬಾವಿಯಿಂದ ಮೇಲಕ್ಕೆ ತರಬೇಕೆಂದು ಕೇಳಿಕೊಂಡಾಗ 7 ಜನ ವೈದ್ಯರು ಹಾಗೂ 7 ಜನ ಮುಗೇರರು ಸೇರಿ ಆ ಕಲ್ಲನ್ನು ಸರಿಸಲು ನೋಡುತ್ತಾರೆ. ಆದರೆ ಅವರಿಗೆ ಅದನ್ನು ಸರಿಸಲು ಸಾಧ್ಯವಾಗದ ಕಾರಣ ಅವನನ್ನು ಅಲ್ಲಿಯೇ ಬಿಟ್ಟು ಮುಂದಕ್ಕೆ ಹೋಗುತ್ತಾರೆ. ಆದರೆ ಮಾನಿಗ ಮಾತ್ರ ಬಬ್ಬುವಿನ ಪ್ರಾಣವನ್ನು ಉಳಿಸುವ ಪ್ರಯತ್ನವನ್ನು ಮುಂದುವರಿಸುತ್ತಾಳೆ. ತನ್ನ ಸೊಂಟದಲ್ಲಿದ್ದ ಗೆಜ್ಜೆ ಕತ್ತಿಯಿಂದ ಆ ಬಂಡೆಕಲ್ಲಿನ ಮೇಲೆ 16 ಗೆರೆ ಎಳೆಯುತ್ತಾಳೆ. ಕ್ಷಣ ಮಾತ್ರದಲ್ಲಿ ಆ ಕಲ್ಲು ಪುಡಿ ಪುಡಿಯಾಗುತ್ತದೆ. ಆಗ ಒಳಗೆ ಇದ್ದ ಬಬ್ಬು ಹೇಳುತ್ತಾನೆ, ನೀನು ನನಗೆ ದೊಡ್ಡವಳಾಗಿದ್ದರೆ ಅಕ್ಕ ಎನ್ನುತ್ತೇನೆ, ಸಣ್ಣವಳಾಗಿದ್ದರೆ ನನ್ನ ತಂಗಿ ಎನ್ನುತ್ತೇನೆ. ದಯವಿಟ್ಟು ನನ್ನನ್ನು ಮೇಲಕ್ಕೆ ಬರಲು ಸಹಾಯ ಮಾಡು ಎಂದಾಗ ಆಗ ಮಾನಿಗ ಹೇಳುತ್ತಾಳೆ, ನಿನ್ನನ್ನು ಮೇಲಕ್ಕೆ ಎತ್ತಲು ತನ್ನ ಬಳಿ ಏನೂ ಇಲ್ಲ, ಆದರೆ ತಾನು ಉಟ್ಟಿರುವ ಸೀರೆಯನ್ನು ಕೆಳಗೆ ಇಳಿಸುತ್ತೇನೆ. ಆದರೆ ನೀನು ಮೇಲಕ್ಕೆ ನೋಡದೆ ಕೆಳಗಡೆಯೇ ನೋಡುತ್ತಾ ಬರುತ್ತೇನೆ ಎನ್ನುವ ಭರವಸೆ ಕೊಟ್ಟರೆ ನಿನ್ನನ್ನು ರಕ್ಷಣೆ ಮಾಡುವುದಾಗಿ ಹೇಳಿದಾಗ ಆತ ಒಪ್ಪಿಗೆ ಸೂಚಿಸುತ್ತಾನೆ. ಅದರಂತೆ ಬಬ್ಬುವನ್ನು ರಕ್ಷಣೆ ಮಾಡಲು ತಾನು ಉಟ್ಟಿರುವ ಸೀರೆಯನ್ನು ಬಾವಿಯೊಳಗೆ ಇಳಿಸುತ್ತಾಳೆ. ಸೀರೆಯ ಸಹಾಯದಿಂದ ಬಾವಿಯಿಂದ ಅರ್ಧ ಭಾಗ ಮೇಲಕ್ಕೆ ಬಂದ ಬಬ್ಬು ಇನ್ನು ಎಷ್ಟು ದೂರ ಬರಲು ಇದೆ ಎಂದು ಮೇಲಕ್ಕೆ ನೋಡುತ್ತಾನೆ. ಇದನ್ನು ಗಮನಿಸಿದ ಮಾನಿಗ ಕೋಪದಿಂದ ಈ ರೀತಿ ಹೇಳುತ್ತಾಳೆ, ಕೊಟ್ಟ ಮಾತಿಗೆ ತಪ್ಪಿದ ನಿನ್ನನ್ನು ಬಾವಿಯೊಳಗೆ ಪುನಃ ಇಳಿಸುವ ಶಕ್ತಿ ತನ್ನಲ್ಲಿದೆ ಎಂದಾಗ ಬಬ್ಬು ಈ ರೀತಿ ಹೇಳುತ್ತಾನೆ, ತಾನು ತಂಗಿ ಎನ್ನುವ ಭಾವನೆಯಿಂದ ಮೇಲಕ್ಕೆ ನೋಡಿರುವುದಾಗಿಯೂ ಹಾಗೂ ತಾನು ಮಾಡಿದ ತಪ್ಪಿಗೆ ಯಾವ ರೀತಿಯ ಶಿಕ್ಷೆ ಬೇಕಾದರೂ ನೀಡಬಹುದು ಎನ್ನುತ್ತಾ ಆಕೆಯ ಕೈಯಲ್ಲಿದ್ದ ಗೆಜ್ಜೆ ಕತ್ತಿಯಿಂದ ತನ್ನ ಎದೆಗೆ 16 ಬಾರಿ ಗೆರೆ ಎಳೆಯುತ್ತಾನೆ. ಎದೆಯಿಂದ ಇಳಿಯುತ್ತಿರುವ ರಕ್ತವನ್ನು ನೋಡಿ ಮರುಗಿದ ಮಾನಿಗ ಆ ಗಾಯಗಳನ್ನು ತನ್ನ ಕೈಯಿಂದ ಮುಟ್ಟಿದಾಗ ಗಾಯಗಳು ಮಾಯವಾಗುತ್ತವೆ. ಬಬ್ಬು ಮಾನಿಗಳನ್ನು ತಂಗಿ ಎಂದು ಸ್ವೀಕಾರ ಮಾಡುತ್ತಾನೆ. ಮಾನಿಗ ಕೂಡ ಬಬ್ಬುವನ್ನು ಅಣ್ಣನೆಂದು ಸ್ವೀಕಾರ ಮಾಡಿ ಇಬ್ಬರು ಕೂಡ ಕಾಯ ಬಿಟ್ಟು ಮಾಯ ಸೇರುತ್ತಾರೆ. ಇಬ್ಬರು ದೈವತ್ವವನ್ನು ಪಡೆಯುತ್ತಾರೆ. ನಂತರ ಮಾನಿಗ ತನ್ನಿಮಾನಿಗ ಎನ್ನುವ ದೈವವಾಗಿ ತನ್ನ ಕಾರಣಿಕವನ್ನು ಮೆರೆಯುತ್ತಾ ನಂಬಿದವರಿಗೆ ರಕ್ಷಣೆಯನ್ನು ನೀಡುತ್ತಾಳೆ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸತೊಂದು ಕಾರಣಿಕದ ದೈವದ ಕಥೆಯನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳು.